ಕೊಳಚೂರು ಕೊಂಡೊಟ್ಟು ಚೆನ್ನ ವಿಧಿವಾಸ ಆಗಿರೋದ್ರ ಬಗ್ಗೆ ಅದರ ಮಾಲಕರಾಗಿರೋಂಥ ಸುಕುಮಾರ್ ಶೆಟ್ಟಿ ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಏನಾಗಿತ್ತು ಸರ್ ಚೆನ್ನನಿಗೆ? ಚೆನ್ನನಿಗೆ ಏನಿಲ್ಲ ಮರೆ, ಚೆನ್ನನಿಗೆ ವಯಸ್ಸಾಯ್ತು 26 ವರ್ಷ. ಒಂದು ಕೋಣ 26 ವರ್ಷ ಬದುಕುವುದಂದ್ರೆ ಬಹಳ ವಿರಳ. ಅದು ಮೊನ್ನೆ ಕೂಡ ಹೊರಗೆ ಕಟ್ಟಿ ಅದಕ್ಕೆ ಬಿಸಿನಲ್ಲಿ ತೊಳೆದು ಮತ್ತೆ ಎಣ್ಣೆ ಹಚ್ಚಿ ಒಳಗೆ ಕಟ್ಟಿದ್ದೇವೆ. ನಿನ್ನೆ ಸ್ವಲ್ಪ ಹೇಳಲಿಕ್ಕಾಗ್ಲಿಲ್ಲ, ಅದಕ್ಕೆ ವೀಕ್ನೆಸ್ ಇತ್ತು. ಡಾಕ್ಟರ್ ಕರೆದೆಲ್ಲ ವಿಚಾರಿಸಿ ಡಾಕ್ಟರ್ ಏನು ಹೇಳಿದರು, ಇದಕ್ಕೆ ತುಂಬಾ ಏಜ್ ಆಗಿದೆ, ಕ್ಯಾಲ್ಸಿಯಂ ತೋಡ ಕಡಿಮೆ ಉಂಟು. ಇದಕ್ಕಿಂತ 8 ದಿವಸ ಮೊದಲು ಬಂದೊಮ್ಮೆ ಕ್ಯಾಲ್ಸಿಯಂ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಬೇರೆ ಇಂಜೆಕ್ಷನ್ ಅಥವಾ ಇದೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಅಟ್ಯಾಕ್ ಆಗುವ ಲಕ್ಷಣ ಉಂಟು, ಮತ್ತೆ ಏನ್ ಕೊಡುದು ಬೇಡ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಿನ್ನೆ ಕ್ಯಾಲ್ಸಿಯಂ ಪೌಡರ್ ಎಲ್ಲ ಕೊಟ್ಟು ಅದಕ್ಕೆ 2 ಜನ ಸಾಕ್ಲಿಕ್ಕೆ ಉಂಟು. 26 ವರ್ಷದಲ್ಲಿ ನಮ್ಮ ಒಂದು ಮನೆಯ ಮಗನಂತೆ, ಮನೆಯ ಮೆಂಬರ್ನಂತೆ ನಾವು ಅದನ್ನೆಲ್ಲ ಇದು ಮಾಡ್ತಿದ್ದೆವು. ಇವಾಗ ನಿನ್ನೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಅದು ವಿಧಿವಶ ಆಯ್ತು. ಅದೆಲ್ಲ ಸಂತೋಷದ ಸುದ್ದಿ, ಬೇಜಾರಂತ ಏನು ಇಲ್ಲ. ಒಂದು ಹಳೆ ಕೋಣ ಸಾಕುದಂದ್ರೆ ಅದು ನಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಉಂಟು. ನಾನು 40 ವರ್ಷದಲ್ಲಿ ಈ ಕೋಣ ಓಡಿಸಿದವ, ನಂಗೆಲ್ಲ ಅಂದಾಜುಂಟು. ಹಳೆ ಕೋಣ ಅದು ಬಿದ್ದು ಗಾಯ ಆಗಿ ಮತ್ತೆ ಅದರಲ್ಲಿ ಹುಳ ಆಗಿ ಎಲ್ಲ ಕಷ್ಟ ತುಂಬಾ ಕೊಡ್ತದೆ. ಈ ತರ ಏನು ಅದಕ್ಕೆ ಆಗ್ಲಿಲ್ಲ, ಸೌಖ್ಯದಲ್ಲಿ ಇದಾಗಿದೆ. ಅದು ಕೂಡ ಬೆಳಿಗ್ಗೆ ನನ್ನ ಮಗ ಹೋಗಿ ಅದಕ್ಕೆ ಬಾಳೆಹಣ್ಣು ಡೈಲಿ ಕೊಡ್ತಿದ್ದ. ಇವತ್ತು ಕೂಡ ಹೋಗುವಾಗ ಅದು ಕಣ್ಣು ತೆರೆದೆಲ್ಲ ನೋಡಿದ್ದಿದೆ. ನಾನು ಬೊಂಬೈಯಲ್ಲಿದ್ದೇನೆ, ಈಗ ತಾನೇ ನಾನು ಏರ್ಪೋರ್ಟ್ನಿಂದ ನಮ್ಮೆಲ್ಲ ಫ್ಯಾಮಿಲಿ ಬೊಂಬೈಯಿಂದ ಊರಿಗೆ ಬರ್ತೇವೆ. ಗಂಟೆ 7 ಅಂದಾಜು ಅದರ ಅಂತ್ಯ ಸಂಸ್ಕಾರ ಮಾಡೋದಂತ ನಮ್ಮ ಎಲ್ಲ ಚೆನ್ನಾಭಿಮಾನಿ ಬಳಗದ ಸೇರಿದ್ದಾರೆ. ಮತ್ತೆ ಚೆನ್ನನಂತ ಒಂದು ಕೋಣ ಪ್ರಾಣಿ ಸಿಗುವುದು ಕಷ್ಟ ಯಾರಿಗೂ. ಆ ತರ ಚೆನ್ನನ ಅಂತ್ಯ ಆಗಿದೆ. ಅದರ ಬಗ್ಗೆ ಏನು ಬೇಜಾರಂತ ಇಲ್ಲ, ಸಂತೋಷನೇ. ಏಕೆಂದ್ರೆ ಅದು ಏನು ಯಾರಿಗೂ ಉಪದ್ರ ಕೊಡ್ಲಿಲ್ಲ, ನಮ್ ಕೂಡ ಕೊಡ್ಲಿಲ್ಲ. ನಿನ್ನೆ ಒಂದೇ ದಿವಸ ಹಟ್ಟಿಯಿಂದ ಹೊರಗೆ ಬರಲಿಲ್ಲ, ಮೊನ್ನೆ ಕೂಡ ಹಟ್ಟಿಯಿಂದ ಹೊರಗೆ ಕಟ್ಟಿ ಎಲ್ಲ ಅದಕ್ಕೆ 2 ಬಿಸಿ ನೀರು ಸ್ನಾನ ಮಾಡಿ ಎಣ್ಣೆ ಗಿಣ್ಣೆ ಹಚ್ಚಿ ಅದು ಎಲ್ಲ ಒಳ್ಳೆ ರೀತಿಯಲ್ಲಿತ್ತು. ಇವತ್ತೊಂದು ದಿವಸ ಆಗಿದೆ. ನೀವೀಗ ಬಾಂಬೆಲಿದ್ದೀರಾ? ಬಾಂಬೆ ಏರ್ಪೋರ್ಟ್ ನಲ್ಲಿದ್ದೇನೆ. ಈಗ ಊರಿಗೆ ಬರ್ತಿದ್ದೇನೆ, ನನ್ನ ಫ್ಯಾಮಿಲಿ ಕೂಡ ಬರ್ತದೆ. ಓಕೆ ಸರ್, ಈಗ ಚೆನ್ನನನ್ನ ನೀವು ಮೊದಲು ಕರೆದುಕೊಂಡು ಬಂದದ್ದು ಎಲ್ಲಿಂದ ಮತ್ತು ಆತನ ಸಾಧನೆ, ನಿಮ್ಮ ಇಡೀ ಕೊಳಚೂರು ಕೊಂಡೊಟ್ಟಿನ ಚೆನ್ನ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತ ಒಂದು ಗತ್ತು ಗೈರತ್ತಿತ್ತು. ಏನ್ ಹೇಳ್ತೀರಿ ಆತನ ಬದುಕಿ ಬಾಳಿದ ರೀತಿ? ಅದು ನೋಡಿ, ಮೊದಲೊಂದು ಕಾಳು ಪನವಂತ ಅವರ ಕೈಯಲ್ಲಿತ್ತು ಕೋಣ. ಅದನ್ನು ಬಾರ್ಕೂರು ಶಾಂತಾರಾಮ್ ಶೆಟ್ರ್ ಅಂತ ಅದನ್ನು ಕೊಂಡೋಗಿ ಜೂನಿಯರ್ನಲ್ಲಿ ಅದನ್ನು ತುಂಬಾ ಓಡಿಸ್ತಾರೆ. 2-3 ಸಲ ಚಾಂಪಿಯನ್ ಕೂಡ ಆಗಿದೆ. ಆಮೇಲೆ ಶಾಂತಾರಾಮ್ ಶೆಟ್ರು ಇದು ಒಂದು ಒಳ್ಳೆ ಕೋಣ, ಇದಕ್ಕೆ ಒಂದು ಒಳ್ಳೆ ಜಾಗ ಸಿಗ್ಬೇಕು, ಒಳ್ಳೆ ಕಡೆಗೆ ಹೋಗ್ಬೇಕಂತ ಒಂದು ಆಲೋಚನೆ ಮಾಡಿ, ಅವರು ತುಂಬಾ ಮೇಧಾವಿ, ಇದು ಮಾಡಿ ಆವಾಗ ನಮ್ಮ ಕೊಂಡಟ್ಟಿನ ಟೀಮ್ನಲ್ಲಿ ದೇವೇಂದ್ರ ಕೋಟ್ಯಾನ್, ಸಾನೂರು ಪ್ರವೀಣ್ ಕುಮಾರ್ ಒಳ್ಳೆ ಓಟಗಾರರಿದ್ರು. ಮತ್ತೆ ಟೀಮ್ ನಮ್ದು ಬಹಳ ಒಳ್ಳೇದಿತ್ತು. ಅದಕ್ಕೋಸ್ಕರ ನನಗೆ ಒಂದು ಪ್ರೀತಿಯಲ್ಲಿ ಏನು ಹಣದ ಅಭಿಲಾಷೆ ಇಲ್ಲದೆ ಪ್ರೀತಿಯಿಂದ ಕೊಟ್ಟ ಕೋಣ ಅದು. ಅದರ ಸಾಧನೆ ಬಗ್ಗೆ ಹೇಳುದಾದ್ರೆ, ಈಗ ನೋಡಿ ತುಂಬಾ ಮೀಡಿಯಾದಲ್ಲಿ ಹಾಗೆ ಹೀಗೆ ಹೇಳ್ತಾರೆ, ನಾವೇನು ಅದು ಹೇಳುದಿಲ್ಲ. ಅದರ ಒಂದು ಅಭಿಮಾನಿ ಬಳಗನೆ ಅಂತ ಉಂಟು. ಈಗ ನೋಡಿ ಮನೆಯಲ್ಲಿ ಒಂದು 100 ಜನ ಇದ್ದಾರೆ. ಆದ್ರೂ ತುಂಬಾ ಸಾಧನೆ ಮಾಡಿದೆ. ಜೂನಿಯರ್ ನಲ್ಲಿ 3 ಸಲ ಚಾಂಪಿಯನ್ ಆಗಿದೆ, ಮತ್ತೆ ಸೀನಿಯರ್ ನಲ್ಲಿ ತುಂಬಾ ಚಾಂಪಿಯನ್ ಆಗಿದೆ, ನೇಗಿಲಲ್ಲಿ ಸಾಮಾನ್ಯ. ಅದರ ಅಂಕಿ ಅಂಶ ಅದು ಎಷ್ಟು ಮೆಡ್ಲ್ ಈಗಿನ ತರ ಆವಾಗ ಮೀಡಿಯಾ ಇಲ್ಲ, 25 ವರ್ಷ ಮೊದಲಿನ ಕಥೆ ಎಲ್ಲ ಅಷ್ಟು ಅಂಕಿ ಅಂಶ ನಮ್ಮಲ್ಲಿ ಇಲ್ಲ. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಒಂದು ಅತಿ ಹೆಚ್ಚು ಬಹುಮಾನ ಪಡೆದ ಕೋಣಗಳಲ್ಲಿ ಚೆನ್ನ ಒಂದು ಎಂಬ ನನ್ನ ಒಂದು ಅಭಿಪ್ರಾಯ. ನಾನು ಕೂಡ 40 ವರ್ಷದಲ್ಲಿ
ಈ ಹಗ್ಗ ಹಿರಿಯ ವಿಭಾಗದಲ್ಲಿ ಒಂದೇ ವಿಭಾಗದಲ್ಲಿ ಕೋಣ ಓಡಿಸ್ತವ. ಕಂಬಳ 34 ವರ್ಷ ಕಂಬಳ ಮಾಡಿಸಿದವ, ಅಧ್ಯಕ್ಷನಾಗಿ ಕಂಬಳ ಮಾಡಿಸಿದವ. ಕಂಬಳಕ್ಕೆ ನನ್ನಿಂದ ಏನು ಕೊಡ್ಬೇಕು ಅಷ್ಟು ಸಾಧಾರಣ ಹೊಸತನವನ್ನು ಕೊಟ್ಟಿದ್ದೇನೆ. ಅಂತೂ ಚೆನ್ನ ಅಂದರೆ ಚೆನ್ನ ಬಂದ ಮೇಲೆ ನಮ್ಗೆ ಎಲ್ಲ ಈ ಕಂಬಳದ ಉತ್ಸವ ಜಾಸ್ತಿ ಆಯ್ತು. ಈ ಕಂಬಳದಲ್ಲಿ ಒಂದು ಹೋರಾಡುವಂತ ಒಂದು ಇದರಲ್ಲಿ ಇದು ಮಾಡುವಂತ ಒಂದು ಉತ್ಸಾಹ ಜಾಸ್ತಿ ಆಗಿದೆ. ಚೆನ್ನ ಅಂದರೆ ನಮ್ಗೆಲ್ಲ ಈ ಕಂಬಳಕ್ಕೆ ಒಂದು ಪ್ರೇರಣೆಯಾದ ಕೋಣ ಅದು. ಕಂಬಳ ಕ್ಷೇತ್ರದಲ್ಲಿ ಸರ್ ಕೊಳಚೂರು ಕೊಂಡೊಟ್ಟಿನ ಸಾಧನೆಯ ಬಗ್ಗೆ ಒಂದು ಮಾತಾದ್ರೆ, ಕೊಳಚೂರು ಕೊಂಡೊಟ್ಟಿನ ಚೆನ್ನ ಅನ್ನುವಂತಹದ್ದು ಇನ್ನೊಂದು ರೀತಿಯಲ್ಲಿ ಬಹಳ ಫೇಮಸ್ ಆಗಿತ್ತು. ಈ ಬಗ್ಗೆ ಏನ್ ಹೇಳ್ತೀರಿ? ಈ ಬಗ್ಗೆ ನಾವು ಎಂತ ಹೇಳುದು ಸರ್, ನೋಡಿ ನಿಮ್ಮ ಚೆನ್ನ ಅಂದರೆ ಪ್ರತಿ ಒಬ್ಬರಿಗೂ ಚೆನ್ನನ ಸಾಲಿನಲ್ಲಿ ಚೆನ್ನನಿಗೆ ಪ್ರತಿಸ್ಪರ್ಧಿಯಾಗಿ ಸೋತ ಕೋಣದ ಯಜಮಾನರು ಕೂಡ ಚೆನ್ನನನ್ನು ಹೊಗಳ್ತಾರೆ. ಚೆನ್ನ ಅಂದರೆ ಅದೊಂದು ಆ ತರದ ಪ್ರಾಣಿ, ಅದಕ್ಕೆ ಒಂದು ಹತ್ತಿರದಲ್ಲಿ ಕೋಣ ಇದ್ರೆ ಬಿಡುವುದಿಲ್ಲ. ನಮ್ಮ ಪೈಯೊಟ್ಟು ಸಾಲಿ ಅಂತ ನಾವು ಆತ್ಮೀಯರು, ಅವರೇ ಆವಾಗ ಬಹಳ ಕೋಣ ಓಡ್ತಿತ್ತು. ಅವರಿಗೆ ನಮ್ಗೆ ಹೆಚ್ಚಿನ ಕಾಂಪಿಟಿಷನ್ ಇತ್ತು. ಅವಾಗಲೂ ಕೂಡ ಚೆನ್ನ ಅವರ ಕೋಣವನ್ನು ಬೀಟ್ ಮಾಡಿದರೆ ಅವರಿಗೆ ಒಂದು ಖುಷಿಯೇ. ಚೆನ್ನನಿಂದ ನಾವು ಸೋತೆ ಎಂಬ ಬೇಜಾರಿಲ್ಲ, ಚೆನ್ನ ಓಡಿ ಗೆದ್ದಿದೆ ಅಂತ. ಚೆನ್ನನ ಬಗ್ಗೆ ಹೇಳಲಿಕ್ಕೆ ನೋಡಿ ಎಲ್ಲ ಮೀಡಿಯಾದಲ್ಲಿ ಹೇಳ್ತಾರೆ. ಹಾಗೇನು ನಾವೇನು ಅತಿಶಯವಾಗಿ ನಮ್ಮ ಕೋಣವನ್ನು ನಾವು ಹೊಗಳುವುದಿಲ್ಲ. ಸರ್, ಚೆನ್ನಂದು ಆ ಕೊಂಬಿನ ಸದ್ದಿಗೆ ಒಂದು ತಲೆ ಅಲ್ಲಾಡಿಸುವಂತಹ ಒಂದು ಟ್ರೇಡ್ ಮಾರ್ಕ್ ಇದೆಯಲ್ಲ, ಅದು ಕೋಣಗಳು ನೋಡಿ ಅದೊಂದು ಒಂದಕ್ಕೆ ಪದವಿನ ದೂಜ ಕೊಂಬು ಊದುವಾಗ ಅದು ತಲೆ ಆಡಿಸ್ತದೆ. ಆ ಚೆನ್ನನದ್ದು ಕೂಡ ಒಂದು ಕಂಬಳಕ್ಕೆ ಹೋಗುವಾಗ ನೋಡಿ, ಮನೆಯಿಂದ ಕಂಬಳಕ್ಕೆ ಬಿಡುವಾಗ ಅದರ ವಿಶೇಷತೆ ಎಂದರೆ ಯಾವ ಕೋಣಕ್ಕೂ ಆ ತರದ ಒಂದು ವಿಶೇಷತೆ ಇಲ್ಲ. ಅದು ಕಂಬಳಕ್ಕೆ ಮನೆಯಲ್ಲಿ ಬಂದು ಕೊಂಬು ಊದಿದರೆ ಅದೇ ಗೊತ್ತಾಯ್ತು ಈಗ ಕಂಬಳಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ. ಹಗ್ಗ ಕಟ್ಟಿಯಿಂದ ಬಿಟ್ಟ ತಕ್ಷಣ ಅದನ್ನು ಯಾರು ಎಷ್ಟು ಜನ ಹಿಡಿದ್ರು ಕೂಡ ಕೇಳುವುದಿಲ್ಲ. ಅದು ಸೀದಾ ಮನೆಗೆ ಅಡ್ಡ ಬಿದ್ದು, ತುಳಸಿ ಕಟ್ಟೆಗೆ ಅಡ್ಡ ಬಿದ್ದು ಸೀದಾ ಟೆಂಪೋಗೆ ಹೋಗಿ ಅಲ್ಲಿ ನಿಲ್ಲುವುದು. ಮನೆಯಿಂದ ಟೆಂಪೋಗೆ ಹೋಗ್ಲಿಕ್ಕೆ ಒಂದು 100 ಮೀಟರ್ ದೂರ ಉಂಟು. ಆ 100 ಮೀಟರ್ ಅಲ್ಲಿ ಯಾರು ಹಿಡಿಲಿಕ್ಕಿಲ್ಲ ಕೈಯಲ್ಲಿ, ಅದುವೇ ಹೋಗಿ ಟೆಂಪೋದಲ್ಲಿ ಹೋಗಿ ನಿಲ್ಲುವುದು. ಆ ತರದೊಂದು ವಿಶೇಷ ಲಕ್ಷಣ ಇರುವ ಕೋಣ ಅಂದ್ರೆ ಅದು ನನ್ನ ಅಭಿಪ್ರಾಯದ ಲೆಕ್ಕದಲ್ಲಿ ಚೆನ್ನ ಮಾತ್ರ. ಓಕೆ, ಚೆನ್ನನನ್ನ ನಾವು ಕೂಡ ಪುತ್ತೂರಿನ ಕಂಬಳದಲ್ಲಿ ತಾವು ಸನ್ಮಾನಕ್ಕೆ ತಂದಾಗ ನೋಡಿದ್ವಿ. ಸನ್ಮಾನಕ್ಕೆ ಬಂದಾಗ ನೋಡಿದ್ದೆವು ಮತ್ತು ಆಗ ಅವರು ನಿಮ್ಮ ಹತ್ರನು ಮಾತಾಡಿಸಿದ್ದೆವು. ಈಗ ಕಡೆಯ ದಿನಗಳು ಚೆನ್ನಂದು ಹೇಗಿತ್ತು? ಕಡೆಯಿಂದ ಏನು ತೊಂದರೆ ಇರಲಿಲ್ಲ. ಕಡೆಯ ದಿನಗಳಲ್ಲಿ ಚೆನ್ನನಿಗೆ ಯಾವ ತರದ ತೊಂದರೆಯೂ ಇರಲಿಲ್ಲ. ಅದೇ ನನಗೆ ಒಂದು ಸಮಾಧಾನ ಅಂದ್ರೆ ಅದೇ. ಇವಾಗ ನಾನು ಚೆನ್ನ ತೀರಿ ಹೋದ ವಿಷಯದಲ್ಲಿ ದುಃಖ ಅಂತ ಇಲ್ಲ. ಯಾಕೆ ಚೆನ್ನ ನಿನ್ನೆ ಒಂದೇ ದಿವಸ ಅಟ್ಟಿಯಲ್ಲಿ ಮಲಗಿದ್ದು, ಮೊನ್ನೆ ಕೂಡ ಹೊರಗೆ ಕಟ್ಟಿ ಅದಕ್ಕೆ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸಿ ನಾವು ಒಳಗೆ ಕಟ್ಟಿದ್ದೇವೆ. ಹಾಗೆ ಚೆನ್ನ ಅಂದರೆ ಅದು ಕಂಬಳದಲ್ಲಿಯೂ ಚೆನ್ನ, ತನ್ನ ಅಂತ್ಯ ಇದರಲ್ಲಿ ಚೆನ್ನನೆ. ಯಾರಿಗೂ ಕೆಲಸದವರಿಗೆ ನಮ್ಗೆ ಏನು ತೊಂದರೆ ಕೊಡದೆ ಸೀದಾ ಒಂದೇ ದಿವಸ, ನಿನ್ನೆ ಅಟ್ಟಿಯಲ್ಲಿ ಒಂದು ದಿವಸ ಹೇಳಿಲ್ಲ, ಡಾಕ್ಟರ್ ಬಂದು ನೋಡಿದ್ದಾರೆ. ಇವತ್ತು ಬೆಳಿಗ್ಗೆ ಒಂದು 10 ಗಂಟೆಗೆ 10:30 11 ಗಂಟೆಗೆ ಸ್ವರ್ಗಸ್ಥವಾಗಿದೆ. ಓಕೆ ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ಹಟ್ಟಿಯಲ್ಲಿ ಇನ್ನಷ್ಟು ಚೆನ್ನಗಳು ಹುಟ್ಲಿ ಮತ್ತು ಅದೇ ರೀತಿಯಂತ ಸಾಧನೆ ಮಾಡ್ಲಿ ಅಂತ ಹೇಳ್ತಾ, ಚೆನ್ನನಿಗೊಂದು ಗೌರವಪೂರ್ಣ ವಿದಾಯವನ್ನ ಹೇಳ್ತಾ, ಬಹಳಷ್ಟು ಕಂಬಳ ಪ್ರೇಮಿಗಳನ್ನ ರಂಜಿಸಿರ್ತಕ್ಕಂತಹ, ಬಹಳಷ್ಟು ಕಂಬಳ ಪ್ರೇಮಿಗಳಿಗೆ ಹೆಮ್ಮೆಯಾಗುವಂತಹ ರೀತಿಯಲ್ಲಿ ಬಹುದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರತಕ್ಕಂತಹ ಚೆನ್ನನ ವಿದಾಯ ನಿಜಕ್ಕೂ ಕಂಬಳ ಕ್ಷೇತ್ರಕ್ಕೆ ಒಂದು ತುಂಬಲಾರದ ನಷ್ಟ. ಆದರೂ ಕೂಡ ಆತನಿಗೆ ವಯಸ್ಸಾಗಿತ್ತು. ಆ ವಯಸ್ಸಾದ ಚೆನ್ನನನ್ನು ಬಹಳ ಗೌರವಯುತವಾಗಿ, ಬಹಳ ತನ್ನ ಮಕ್ಕಳಂತೆ ನೋಡ್ಕೊಂಡ ನಿಮಗೂ ಧನ್ಯವಾದವನ್ನ ತಿಳಿಸ್ತಾ, ಎಷ್ಟು ಹೊತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಧನ್ಯವಾದ ಸರ್. ಹಲೋ ಸರ್, ನೀವು ಸುದ್ದಿ ಮೀಡಿಯಾದವರಿಗೆ ಫಸ್ಟ್ ನಾನೊಂದು ಪುತ್ತೂರಿನಲ್ಲಿ
ಇಂಟರ್ವ್ಯೂ ಹಾಗೆ ತರ ನನ್ನಲ್ಲಿ ಮಾತಾಡಿಸಿದ್ದೀರಿ. ಹೌದು. ಇದು ನಾನು ಬೇರೆ ಯಾವ ಮೀಡಿಯಾದಲ್ಲಿ ಬೇರೆ ಯಾರಿಗೂ ನಾನು ಮೀಡಿಯಾದಲ್ಲಿ ಮಾತಾಡುದಿಲ್ಲ. ಯಾಕಂದ್ರೆ ಆ ದಿವಸ ಪುತ್ತೂರಿನಲ್ಲಿ ಮಾತಾಡಿಸಿದ್ದು ನನಗೆ ನೆನಪಿದೆ. ಅದಕ್ಕೋಸ್ಕರ ಇವತ್ತದು ನಾನು ಏರ್ಪೋರ್ಟ್ ಬೋರ್ಡಿಂಗ್ ಚಾಲು ಆಯ್ತು. ಆದ್ರೂ ತಮ್ಮಲ್ಲಿ ತಾವು ಒಂದು ಫೋನ್ ಮಾಡಿದ್ದಕ್ಕೆ ತಮ್ಮಲ್ಲಿ ಮಾತಾಡಿದ ನಿಮ್ಮ ಸುದ್ದಿ ವಾಹಿನಿ ಸುದ್ದಿ ಈ ನ್ಯೂಸು ಮತ್ತಷ್ಟು ಇದು ಲೋಕಪ್ರಿಯವಾಗಲಿ. ದೇವರು ನಮ್ಮ ನಂದಿಪುರನ ಶ್ರೀ ದುರ್ಗಾ ಪರಮೇಶ್ವರನ್ ನಿಮ್ಗೆ ಆಶೀರ್ವಾದ ಮಾಡಲಿ ಅಂತ ನನ್ನ 2 ಮಾತು. ಥ್ಯಾಂಕ್ ಯು ಸರ್. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.